ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಪತ್ತೆಯಾದ ಐತಿಹಾಸಿಕ ಹಿನ್ನೆಲೆಯುಳ್ಳ ಬಾವಿಗೆ ಕಾಯಕಲ್ಪ ನೀಡುವ ಕಾರ್ಯ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಮುಖಾಂತರ ಈ ಕಾಯಕಲ್ಪ ನಡೀತಾ ಇದ್ದು, ಸದ್ಯ ಬಾವಿಯ ಸುತ್ತಲೂ ಕಟ್ಟೆ ಕಟ್ಟುವ ಕಾಮಗಾರಿ ನಡೀತಾ ಇದೆ. ಕಳೆದ ತಿಂಗಳು ಹಂಪನಕಟ್ಟೆಯ ಸಿಗ್ನಲ್ ಬಳಿ ಇರುವ ರಿಕ್ಷಾ ಪಾರ್ಕಿಂಗ್ ಹತ್ತಿರದಲ್ಲಿ ರಸ್ತೆ ಅಗೆಯುವ ವೇಳೆ ಬಾವಿಯೊಂದು ಗೋಚರಿಸಿತ್ತು. ಈ ಬಾವಿಗೂ ಹಂಪನಕಟ್ಟೆ ಪ್ರದೇಶಕ್ಕೂ ಐತಿಹಾಸಿಕ ಹಿನ್ನೆಲೆ ಇರುವ ಕಾರಣ ಬಾವಿಯ ರಕ್ಷಣೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸ್ಮಾರ್ಟ್ ಸಿಟಿ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರಂತೆ ಬಾವಿ ಪ್ರದೇಶವನ್ನ ಹೊರತುಪಡಿಸಿಯೇ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಕೆಲವು ದಿನಗಳ ಹಿಂದೆ ಆರಂಭವಾಗಿದೆ. ಇದೀಗ ಆ ಪ್ರದೇಶದಲ್ಲಿ ಬಾವಿಗೆ ಕಟ್ಟೆ ಕಟ್ಟುವ ಕೆಲಸ ನಡೀತಾ ಇದೆ. ಈ ಬಾವಿಗೆ ಸದ್ಯ ಕಬ್ಬಿಣದ ರಿಂಗ್ ಅಳವಡಿಸುವ ಕೆಲಸ ಪ್ರಗತಿಯಲ್ಲಿದೆ. ಇದಾದ ಬಳಿಕ ಬಾವಿಯ ಸುತ್ತಲೂ ಕಟ್ಟೆ ಕಟ್ಟಲಾಗುತ್ತದೆ. ಸದ್ಯ ನಗರಕ್ಕೆ ನೀರಿನ ಸಮಸ್ಯೆ ಇಲ್ಲ. ಬೇಸಿಗೆ ಕಾಲದಲ್ಲಿ ಒಂದು ವೇಳೆ ನೀರಿನ ಅಭಾವ ಬಂದರೆ ಈ ಬಾವಿ ನೀರನ್ನ ಶುದ್ಧೀಕರಣಗೊಳಿಸಿ ಉಪಯೋಗಿಸುವ ನಿಟ್ಟಿನಲ್ಲಿಯೂ ಮುಂದಿನ ದಿನಗಳಲ್ಲಿ ನಿರ್ಧರಿಸಲಿದ್ದಾರೆ.